ಈಗ ಕಾಲಿಗೆ ಗುಂಡು ಹಾರಿಸಿದ್ದಾರೆ, ಮುಂದೆ ಬೇರೆ ಭಾಗಕ್ಕೂ ಹಾರಿಸ್ತಾರೆ ಎಂದು ಶಾಸಕರು ಹೇಳಿದ್ದು ನಿಜ. ಇದರಲ್ಲಿ ತಪ್ಪೇನಿದೆ? ಅಕ್ರಮ ಚಟುವಟಿಕೆ ಮಾಡುವವರ ಬಗ್ಗೆ ಅವರು ಹೀಗೆ ಹೇಳಿದ್ದಾರೆ ಹೊರತು ಅಲ್ಪಸಂಖ್ಯಾತರ ಬಗ್ಗೆ ಅಲ್ಲ. ಜಾನುವಾರುಗಳನ್ನು ಕದ್ದು ಸಾಗಾಟ ಮಾಡುವುದನ್ನ ಇಸ್ಲಾಂ ಒಪ್ಪುವುದಿಲ್ಲ ಎಂದು ಪುತ್ತೂರು ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಕೆಪಿಸಿಸಿ ಸಂಯೋಜಕ ನ್ಯಾಯವಾದಿಯಾಗಿರುವಂತಹ ನೂರುದ್ದೀನ್ ಸಾಲ್ಮರ ಹೇಳಿದರು. ಪುತ್ತೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಎಸ್ಡಿಪಿಐ ಮಾಡಿದ ಆರೋಪಗಳನ್ನು ತಳ್ಳಿಹಾಕಿ ಶಾಸಕರು ಅಲ್ಪಸಂಖ್ಯಾತರ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ಎಂದು ಎಸ್ಡಿಪಿಐ ಸುಳ್ಳು ಪ್ರಚಾರವನ್ನ ಮಾಡ್ತಾ ಇದೆ. ಅಕ್ರಮ ದರ ಸಾಗಾಟ ಸೇರಿದಂತೆ ಯಾವುದೇ ಅಕ್ರಮಗಳನ್ನ ಯಾರೇ ಮಾಡಿದ್ರೂ ಪೊಲೀಸರು ಬ್ರೇಕ್ ಹಾಕಲಿದ್ದಾರೆ. ಅಪರಾಧಿಯನ್ನ ಆತನ ಧರ್ಮದ ಆಧಾರದಲ್ಲಿ ನೋಡಬಾರದು ಎಂದು ಹೇಳಿದರು. ಇನ್ನೊಬ್ಬ ಮುಖಂಡ ನಜೀರ್ ಮಠ ಮಾತನಾಡಿ, ಅಶೋಕ ಜನ್ಮನ ಕಾರ್ಯಕ್ರಮದಲ್ಲಿ ಮುಸ್ಲಿಮರು ಕೂಡ ಭಾಗವಹಿಸಿ ದೀಪಾವಳಿಯ ಉಡುಗೊರೆಯನ್ನು ಸ್ವೀಕರಿಸಿದ್ದಾರೆ. ಅಶೋಕ್ ರೈ ಎಲ್ಲ ಧರ್ಮದವರನ್ನ ಪ್ರೀತಿಸ್ತಾರೆ. ಅವರು ಈ ಹಿಂದೆ ಬಿಜೆಪಿಯಲ್ಲಿದ್ದಾಗಲೂ ಕೂಡ ಸರ್ವ ಧರ್ಮಗಳನ್ನು ಗೌರವಿಸ್ತಾ ಇದ್ರು. ಆಗಲೂ ಕೂಡ ಅವರು ಮುಸ್ಲಿಂ ವಿರೋಧಿ ಹೇಳಿಕೆಯನ್ನ ನೀಡಿರಲಿಲ್ಲ. ಎಸ್ಡಿಪಿಐ ಕೇವಲ ರಾಜಕೀಯ ಲಾಭಕ್ಕೆ ಇಂತಹ ಹೇಳಿಕೆಯನ್ನು ನೀಡ್ತಾ ಇದೆ ಅಂತ ಹೇಳಿದ್ರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಯುಟಿ ತೌಸೀಫ್, ಕಾಂಗ್ರೆಸ್ ಮುಖಂಡ ನಜೀರ್ ಮಠ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಶೋಕ್ ಕುಮಾರ್ ರೈ ಅವರು ಆ ಪ್ರಕರಣ ನಡೆದ ಸಮಯದಲ್ಲಿ ಪತ್ರಿಕಾ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅಕ್ರಮ ಗೋಸಾಗಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ರಮ ಚಟುವಟಿಕೆಗಳು ನಡೆದ ಸಂದರ್ಭದಲ್ಲಿ ಅದನ್ನು ತಡೆಯುವಂತ ಕೆಲಸವನ್ನು ಪೊಲೀಸ್ನವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದೇ ಸಾಕಷ್ಟು ಅದಕ್ಕೆ ಬ್ರೇಕ್ ಕೂಡ ಹಾಕಿದ್ದಾರೆ. ಆದರೆ ಇಂಥ ಒಂದು ಘಟನೆಗಳು ನಡೆದಾಗ ಅದರಲ್ಲಿ ಒಂದು ಅನ್ಯ ಸಮುದಾಯಕ್ಕೆ ಸೇರಿದಂತೆ ವ್ಯಕ್ತಿಗಳಿರುವಾಗ ಅವರನ್ನೇ ಕೇಂದ್ರೀಕರಿಸಿ ಒಂದು ಸಮುದಾಯವನ್ನು ಅದನ್ನು ಉಲ್ಲೇಖ ಮಾಡಿ ಇಡೀ ಸಮುದಾಯವನ್ನು ನಾನು ಹಲವಾರು ಸಮಯಗಳಲ್ಲಿ ನಾವು ಕೂಡ ಮಾತಾಡಿದ್ದೆವು. ಯಾವುದೇ ಒಂದು ಪ್ರಕರಣಗಳಲ್ಲಿ ಅದು ತಪ್ಪು ಮಾಡಿದಾಗ ಒಂದು ಆರೋಪಿ ಆಗಿರ್ತಾನೆ ಅಥವಾ ಅಪರಾಧಿ ಆಗಿರುವುದಿಲ್ಲ. ಯಾಕಂದ್ರೆ ಕೋರ್ಟ್ನಲ್ಲಿ ತನಿಖೆ ನಡೆದು ಆ ತಪ್ಪು ಪ್ರೂವ್ ಆದಾಗ ಮಾತ್ರ ಅದು ಅಪರಾಧಿ ಆಗಿರ್ತಾರೆ. ಅಂತಹ ಒಂದು ಆರೋಪಿ ಸ್ಥಾನದಲ್ಲಿರುವಾಗ ಆ ಆರೋಪಿಯನ್ನು ಅವನ ಧರ್ಮಾಧಾರಿತವಾಗಿ ಗುರುತಿಸಿ ಒಂದು ಧರ್ಮವನ್ನೇ ಎತ್ತಿ ಕಟ್ಟುವಂತಹ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಇದು ಸರಿಯಲ್ಲ ಅಂತ ಹೇಳುವ ವಿಚಾರವನ್ನು ಶ್ರೀಮಾನ್ ಅಶೋಕ್ ರೈ ಅವರು ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ಕೂಡ ಒಂದು ಸಮುದಾಯವನ್ನು ಎತ್ತಿ ಕಟ್ಟುವಂತಹ ಕೆಲಸ ಕೂಡ ಅಲ್ಲಿ ಆಯಿತು. ಅದಕ್ಕೆ ಏನು ಒಬ್ಬರು ಗೋರಕ್ಷಕರು ಅಂತ ಹೇಳಿಕೊಳ್ಳುವಂತ ವ್ಯಕ್ತಿಗಳು ಹಲವಾರು ಕೇಸುಗಳನ್ನು ಹಾಕಿಕೊಂಡವರು ಸ್ಥಳಕ್ಕೆ ಹೋಗಿ ನಾವೇ ಒಂದು ಗೋರಕ್ಷಕರು ಅಂತ ಹೇಳಿಕೊಂಡು ಪೋಸು ಕೊಟ್ಟು ಅದರ ಲಾಭವನ್ನು ಪಡೆಯುವಂತಹ ವಿಚಾರವು ಕೂಡ ಅವರ ಗಮನಕ್ಕೆ ಬಂದಿತ್ತು.